ಕಡಾಯಿಯಲ್ಲಿ ತುಂಬನೇ ಸುಲಭವಾಗಿ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ರುಚಿ ರುಚಿಯಾದಂತಹ ಆಮ್ಲೆಟನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ರೆಸಿಪಿನ ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ವಿಶೇಷವಾಗಿರುವಂತಹ ಕಡಾಯಿಯಲ್ಲಿ ಮಾಡುವಂಥ ಕ್ರಿಸ್ಪಿ ಆಮ್ಲೆಟನ್ನು ಮಾಡಲಿಕ್ಕೆ ನಾನು 2 ಮೊಟ್ಟೆನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಖಾರ ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿ ಹಾಕೋಬೋದು. ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್, ಬಟ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಹಾಗೆಯೇ ನಾನು ಈ ಸ್ಪೆಷಲ್ ಆಮ್ಲೆಟಿಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊತಾ ಇದ್ದೀನಿ. ಆ ಫ್ಲೇವರ್ ನನಗೆ ತುಂಬಾ ರುಚಿಯಾಗಿ ಬರುತ್ತೆ. ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಉಪ್ಪು. ಅದಾದ ನಂತರ ಇವಾಗ ಮೊಟ್ಟೆನ ಒಡೆದುಕೊಂಡು ಹಾಕ್ಕೊಳ್ಳಿ. ನೀವು ಇದು ಇನ್ನೂ ತುಂಬಾ ಫ್ಲೇವರ್ ಆಗಿ ಬರಬೇಕಾದ್ರೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅದರದ್ದು. 2 ಮೊಟ್ಟೆನ ಒಡೆದುಕೊಂಡು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡಬೇಕು. ಇದರಲ್ಲಿ ಮೇಲ್ಗಡೆ ನೊರೆ ಬರುತ್ತಲ್ವ, ಆ ಥರ ತುಂಬಾ ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರಾ ಅಷ್ಟು ದಪ್ಪ ಆಗಿ, ಅಷ್ಟು ಕ್ರಿಸ್ಪಿಯಾಗಿ ಈ ಆಮ್ಲೆಟ್ ರೆಡಿ ಆಗುತ್ತೆ. ಆಮ್ಲೆಟ್ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಎಲ್ಲ ಉರಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಬೇಡ. ಕಡಾಯಿ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಈ ಆಮ್ಲೆಟ್ ಮಿಕ್ಸನ್ನು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ ನಂತರ ಹಾಕ್ಕೊಳ್ಳಿ. ಅದಾದ ನಂತರ ಈ ಆಮ್ಲೆಟ್ ಮಿಕ್ಸನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಮೆಲ್ಲ ಉರಿಯಲ್ಲಿ, ಜಾಸ್ತಿ ಉರಿ ಯಾವುದೇ ಕಾರಣಕ್ಕೆ ಬೇಡ, ಮೆಲ್ಲ ಉರಿಯಲ್ಲೇ ಇದನ್ನ ಬೇಯಲಿಕ್ಕೆ ಬಿಡಬೇಕು. ನೀವು ಜಾಸ್ತಿ ಉರಿ ಇಟ್ಟು ಆಮ್ಲೆಟ್ ಮಾಡಿದ್ರಿ ಅಂತಂದರೆ ನಮಗೆ ಅದು ಕರಟಿ ಹೋಗುತ್ತೆ. ನಿಧಾನಕ್ಕೆ ಒಂದು ಸ್ವಲ್ಪ ಟಿಲ್ಟ್ ಮಾಡಿಕೊಂಡು ಎಲ್ಲ ಕಡೆ ಸೆಟ್ ಮಾಡಿಕೊಂಡು ಒಂದು ಸೈಡ್ ಸ್ವಲ್ಪ ಕಾದ ನಂತರ ಜಸ್ಟ್ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಇಟ್ಟರೆ, 2 ನಿಮಿಷನೂ ಬೇಡ, 1-1.5 ನಿಮಿಷ ಇಟ್ಟರೆ ಸಾಕು, ಬೇಯುತ್ತೆ. ಅದಾದ ನಂತರ ಅದನ್ನ ನೀವು ಉಲ್ಟಾ ಮಾಡಿ ಹಾಕೋಬೋದು. ಮತ್ತೊಂದು ಸರಿ ಒಂದು ಸೈಡ್ ಕಾದ ನಂತರ ಬೇಕಾದರೆ ಇನ್ನೊಂದು ಸರಿ ನೀವು ಉಲ್ಟಾ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ 2 ಸೈಡನ್ನು ಕರೆಕ್ಟಾಗಿ ಕಾಯಿಸ್ಕೋಬೇಕು. ಒಂದು 3-4 ನಿಮಿಷ ಕಮ್ಮಿ ಉರಿಯಲ್ಲಿ ಇಟ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂಥ ಸೂಪರ್ ಆಗಿರುವಂತಹ ಆಮ್ಲೆಟ್ ರೆಡಿ ಆಗುತ್ತೆ. ತುಂಬಾ ಕಡಾಯಿಯಲ್ಲಿ ಮಾಡೋದ್ರಿಂದ ಇದು ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಸ್ಪೆಷಲ್ ಮಸಾಲ ಐಟಮ್ಗಳನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿಯೂ ಬರುತ್ತೆ. ಹಾಗೆಯೇ ಈ ಟೊಮೆಟೊ ಕಾಯಿ ತುರಿ ಹಾಕೋದ್ರಿಂದ ಅದ್ಭುತವಾದ ಫ್ಲೇವರ್ ಕೂಡ ಇರುತ್ತೆ. ಒಂದ್ಸರಿ ನೀವು ಕೂಡ ಈ ಸ್ಪೆಷಲ್ ಆಗಿರುವಂಥ ಆಮ್ಲೆಟನ್ನು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನೋಡಿ, ನಾನು ಇದನ್ನ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮಗೆ ಇದರ ಫ್ಲೇವರ್, ಇದರ ಕ್ರಿಸ್ಪಿನೆಸ್ ನೋಡಿದ್ರೇ ಅಂದಾಜಾಗುತ್ತೆ. ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಒಂಚೂರು ಕರಟಿಲ್ಲ, ನೋಡಿ ಎಷ್ಟು ಬೇಕು ಆ ಹದಕ್ಕಿದೆ. ಯಾಕಂತಂದರೆ ಮೆಲ್ಲ ಉರಿಯಲ್ಲಿ ಇಟ್ಕೊಂಡು ನಾವು ಈ ಆಮ್ಲೆಟನ್ನು ರೆಡಿ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ತುಂಬಾ ಒಳ್ಳೊಳ್ಳೆಯ ರೆಸಿಪೀಸ್ ನನ್ನ ಚಾನಲಲ್ಲಿದೆ. ಹಾಗೆಯೇ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.